ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಡಿಶ್ ಜೊತೆ ನಾವು ಬರ್ತಾ ಇರ್ತೀವಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರುತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಆರಾಮಲ್ವಾ? ಓಕೆ ಮೇಡಮ್, ನಿಮ್ಮ ಊರಲ್ಲಿ ಮಣಿಪಾಲ್. ಓಕೆ, ಮುಂಚೆ ಎಲ್ಲಿದ್ರಿ ಮೇಡಮ್? ಮಣಿಪಾಲ್, ಬ್ಯಾಂಗ್ಳೂರಲ್ಲಿದ್ರಾ? ಓಕೆ, ಗ್ರೇಟ್. ಸೊ ಬ್ಯಾಂಗ್ಳೂರು ಮತ್ತೆ ಮಂಗಳೂರು, ಉಡುಪಿ ಹೇಗೆ ಕಂಪೇರ್ ಮಾಡಿದ್ರೆ? ಶೆಕೆ ಜಾಸ್ತಿ. ಬ್ಯಾಂಗ್ಳೂರ್ ಆದ್ರೆ ಸ್ವಲ್ಪ ಟೈಮ್ ಹೋಗುತ್ತೆ ಅಲ್ವಾ? ಓಕೆ ಅಲ್ವಾ? ಹೌದಾ? ಓಕೆ. ಸೊ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ, ಸೊ ಇಲ್ಲಿ ಸ್ವಲ್ಪ ಕಮ್ಮಿ, ಅದರಲ್ಲಿ ಸ್ವಲ್ಪ ರಿಲೀಫ್ ಅಂತ. ಬೆಂಗಳೂರಿಂದ ಹೊರಗಿದ್ದು. ಹೌದಾ? ಎಲೆಕ್ಟ್ರಾನಿಕ್ ಸಿಟಿ, ವೆದರ್ ಚೆನ್ನಾಗಿತ್ತು. ಓಕೆ. ಸೊ ಹಾಗಾಗಿ ಈಗ ನೀವು ಉಡುಪಿ ಬಂದಿದ್ರಿ, ಸೊ ಮಣಿಪಾಲ್, ಅಂಡ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ಇವತ್ತು ಏನು ಕಲಿಸ್ಕೊಡ್ತಿದ್ದೀರಾ ನಮ್ಮ ವೀಕ್ಷಕರಿಗೆ? ಇವತ್ತು ವೆಜ್ ಪುಲಾವ್. ಓಕೆ. ಸೊ ನೀವು ಫುಲ್ ವೆಜ್ಜಾ ಮೇಡಮ್, ನಾನ್ ವೆಜ್? ವೆಜ್ಜಾ, ಪ್ಯೂರ್ ವೆಜ್ಜಾ? ಓಕೆ. ಸೊ ಗ್ರೇಟ್. ವೆಜ್ ಪುಲಾವ್, ಅಂಡ್ ಇದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಂತಲ್ವಾ? ಹೌದು ಸರ್. ಸ್ವಲ್ಪ ಈಸಿ ಮೆಥಡ್. ಈಸಿ ಅಂತೇನಿಲ್ಲ. ಓಕೆ. ಮತ್ತೆ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಓಕೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ. ಜಾಸ್ತಿ ಗೋಡಂಬಿ ಮತ್ತೆ ತುಪ್ಪ ಜಾಸ್ತಿ ಆಗ್ತಾ ಇದೆ. ಓಕೆ. ಸೊ ಗೋಡಂಬಿ ಮತ್ತೆ ತುಪ್ಪ ಜಾಸ್ತಿ ಬೇಕು ಇದಕ್ಕೆ. ಓಕೆ. ಸೊ ಇದು ಕೆಲವರು ಕೆಲಸ ಹೋಗೋರು ಸ್ವಲ್ಪ ಈಸಿ ಆಗ್ಬೋದು ಅಂತ ನನ್ನ ಒಂದು ಯೋಚನೆ. ಹೌದಾ? ಅದು ಹಿಂದಿನ ದಿನನೇ ರೆಡಿ ಎಲ್ಲ ಮಾಡಿಟ್ಕೊಂಡ್ರೆ ಓಕೆ ಈಸಿ ಆಗ್ತದೆ ಅಲ್ವಾ? ಓಕೆ. ಏನೆಲ್ಲ ಬೇಕು ಮೇಡಮ್ ಇದಕ್ಕೆ? ಇದಕ್ಕೆ 1 ಕಪ್ ಗೋಡಂಬಿ. ಓಕೆ. 1 ಕಪ್ ಬಟಾಣಿ. ಓಕೆ. 1 ಕಪ್ ಬೀನ್ಸ್. ಓಕೆ. 1 ಕಪ್ ಕ್ಯಾರೆಟ್. ಓಕೆ. ಮತ್ತೆ ಈರುಳ್ಳಿ ನೈಸ್ ಚಾಪ್ ಮಾಡಿದ್ದು ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ಓಕೆ. ಮತ್ತೆ ಇದು ರುಬ್ಲಿಕ್ಕೆ ಮಸಾಲೆಗೆ 1 ಕಪ್ ತೆಂಗಿನ ತುರಿ. ಓಕೆ. 4 ಹಸಿಮೆಣಸಿನಕಾಯಿ. 1 ತುಂಡು ಶುಂಠಿ. ಓಕೆ. 4 ಬೆಳ್ಳುಳ್ಳಿ. ಎಸ್ ಎಸ್. ಒಂದು ಉಪ್ಪು ಬೇಕಾಗ್ತದೆ, ಎಷ್ಟು ಬೇಕು ಅದಕ್ಕೆ ಅಷ್ಟೇ ಬೇಕು. ಓಕೆ. ತುಪ್ಪ ಒಂದು ಬೇಕು ಮೇನ್. ಮತ್ತೆ ಇದು ಚಕ್ಕೆ 1 ತುಂಡು. ಓಕೆ. 2 ಲವಂಗ. ಓಕೆ. 1 ಏಲಕ್ಕಿ ಪೌಡರ್ ಮಾಡಿ. ಓಕೆ, ಪೌಡರ್ ಮಾಡಿ ಹಾಕ್ಬೇಕು. ಓಕೆ. ಸೊ ಮೊದಲಿಗೆ ಏನು ಮಾಡ್ಬೇಕು ಈಗ? ಮೊದಲಿಗೆ ತುಪ್ಪ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಅದು ಫ್ರೈ ಮಾಡಬೇಕಲ್ವಾ? ಓಕೆ. ಓಕೆ. ಮೊದಲಿಗೆ ಏನು ಮಾಡ್ಬೇಕು ಮೇಡಮ್ ಈಗ? ತುಪ್ಪ. ಓಕೆ. ಎಸ್, ತುಪ್ಪ ಬೇಕು. ತುಪ್ಪ ಎಷ್ಟು ಬೇಕಾಗುತ್ತೆ ಮೇಡಮ್? ಅದು ನಾನೆಲ್ಲ 1 ಕಪ್ ತಗೊಂಡಿದ್ದೀನಿ. ಓಕೆ. ಹಾಗಾಗಿ 1 ಕಪ್ ಬೇಕು. ಓಕೆ. ಓಕೆ. ಸೊ 1 ಕಪ್ ತುಪ್ಪ ಬೇಕೇ ಬೇಕು. ನಾನು ಮನೇಲಿ ಮಾಡಿದ್ದೆ ತುಪ್ಪ. ಓ ಹೌದಾ? ಜಾಸ್ತಿ ಕಿಚನ್ ಅಲ್ಲಿ ಇರ್ತೀರಾ ಮನೆಯಲ್ಲಿ ಹೇಗೆ? ನಾರ್ಮಲ್ ಆಗಿ ಈಗ ಹೊಸ ಐಟಮ್ ಕಲಿತಾ ಇದ್ದೀರಾ? ಓಕೆ. ಸೊ ಫಸ್ಟ್ ಟೇಸ್ಟ್ ಅಂದ್ರೆ ಮಾಡೋರು ಯಾರು ಮನೆಯಲ್ಲಿ? ನೀವು ಮಾಡಿರುವಂತ ಅಡಿಗೆಯನ್ನ ಫಸ್ಟ್ ಹಸ್ಬೆಂಡ್ ಕೊಡ್ತೀರಾ? ಹೌದಾ? ಓಕೆ. ಪಾಪ ಅವರೆಲ್ಲ ತಿಂತಾರ ಅಂತ ನೀವು ಮಾಡಿರೋ ಅಡಿಗೆ? ಇಲ್ಲ ಸರ್, ಮುಂಚೆ ಸರಿ ಆಗ್ತಿಲ್ಲ, ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ ಅಲ್ವಾ? ಓಕೆ. ಓಕೆ. ಇದು ಯಾವ ಕಲರ್ ಬರಬೇಕು? ಬ್ರೌನ್? ಗೋಲ್ಡನ್ ಬ್ರೌನ್. ಓಕೆ. 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 ಸೊ ಈರುಳ್ಳಿ ನೀವು ಹೇಳಿದ್ದು 1 ಕಪ್ ಅಲ್ವಾ? 2 ಈರುಳ್ಳಿ ತಗೊಂಡಿದ್ದೀರಾ? ನಾನು 1 ಪಾವು ಅಕ್ಕಿ ತಗೊಂಡಿದ್ದೀನಿ. ಓಕೆ. ಅದಕ್ಕೆ 2 ಈರುಳ್ಳಿ ಬೇಕು. ಓಕೆ. ಸೂಪರ್. ಜಾಸ್ತಿ ಬೇಕಾದ್ರೂ ಹಾಕೋಬಹುದು. ಓಕೆ. ಓಕೆ. ಓಕೆ ಮೇಡಮ್, ಈಗ ಆಲ್ರೆಡಿ ರೆಡಿ ಆಯ್ತಾ ಅಂತಲ್ವಾ? ಗೋಲ್ಡನ್ ಬ್ರೌನ್ ಬಂದಿದೆ. ಓಕೆ. ಸೊ ಗೋಲ್ಡನ್ ಬ್ರೌನ್ ಬರಲೇಬೇಕು ಅಲ್ವಾ? ಸೊ ತುಪ್ಪ ನೀವು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಮೇಡಮ್? ಈಗ ನಾನು ಕ್ಯಾರೆಟ್. ಓಕೆ. 1 ಬೌಲ್ ತಗೊಂಡಿದ್ದೀನಿ. 1 ಬೌಲ್. ಓಕೆ. ಅಂದ್ರೆ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ನೀವು ಎಷ್ಟು ಅಕ್ಕಿ ತಗೊಂಡಿದ್ದೀರಾ ಅಷ್ಟೇ. 1 ಕಪ್ ಆಫ್ ಕ್ಯಾರೆಟ್. ಓಕೆ. ಈಗ ಬೀನ್ಸ್ 1 ಕಪ್. 1 ಕಪ್. ಮತ್ತೆ ಇದು ಗ್ರೀನ್ ಪೀಸ್. ಓಕೆ. ಗ್ರೀನ್ ಪೀಸ್. ಓಕೆ. ಇದು ಹಸಿ ಬಟಾಣಿ. ಓಕೆ. ಇಲ್ಲ ಅಂದ್ರೆ ಒಣಗಿದ್ದು ನೆನೆಸಿ ಸಹ ಹಾಕ್ಬೋದು. ಓಕೆ. ಈಗ ಇದನ್ನ ಕೆಲವು ಆಪ್ಷನ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾರೆಟ್, ಬೀನ್ಸ್ ಮತ್ತೆ ಬಟಾಣಿ ಒಂದು ಇದರಲ್ಲಿ ಬೇಯಿಸಿ ನಂತರ ಹಾಕ್ಬೋದಾ? ಇಲ್ಲ, ಅಂದ್ರೆ ಒಟ್ಟಿಗೆನೆ ಇದು ಫ್ಲೇವರ್ ಸ್ವಲ್ಪ ಜಾಸ್ತಿ, ಫ್ಲೇವರ್ ಮತ್ತೆ ಉಪ್ಪೆಲ್ಲ ಕಂಪ್ಲೀಟ್ ಆಗಿ ಇರುತ್ತಲ್ಲ. ಈಗ ಇದು ಗೋಡಂಬಿ. ಓಕೆ. ಗೋಡಂಬಿನ ನಾನು 1 ಕಪ್ ತಗೊಂಡೆ. 1 ಕಪ್. ಓಕೆ.
ಈಗ ಇದು 1 ಕಪ್ ತೆಂಗಿನ ತುರಿ. ತೆಂಗಿನಕಾಯಿ. ಓಕೆ ಓಕೆ ಓಕೆ. ಇದಕ್ಕೆ ಹಾಂ ಇದು 4 ಹಸಿಮೆಣಸಿನಕಾಯಿ, ಓಕೆ. ಮತ್ತೆ 4 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ. ಓಕೆ. ಇದನ್ನ ಇಷ್ಟನ್ನ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಬೇಕು ಅಲ್ವಾ? ಹಾ, ಸರ್. ಓಕೆ. ಸೊ ಇದನ್ನ ನಾವು ಈಗ ಗ್ರೈಂಡ್ ಮಾಡಬೇಕು. ಸೊ ತೆಂಗಿನಕಾಯಿ ತುರಿ ಮತ್ತೆ 4 ಹಸಿಮೆಣಸು ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಓಕೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಹಾಕ್ಬೇಕಾ? ಮಿಕ್ಸ್ ಮಾಡಿ ಅದರ ರಸ ಹಾಕ್ತಾ ಇದೀನಿ. ಓಕೆ ಓಕೆ. ರಸ ಹಾಕ್ತಿರ್ತೀರಾ? ಓಕೆ. ಇದನ್ನ ನಾವೀಗ ಮಿಕ್ಸ್ ಮಾಡಬೇಕು. ಓಕೆ. ಸೊ ಗ್ರೇಟ್. ಓಕೆ ಮೇಡಮ್, ಈಗ ಆಲ್ರೆಡಿ ರೆಡಿ ಆಯಿತು. ಸೊ ಇದನ್ನ ಏನು ಮಾಡಬೇಕು ಈಗ? ರಸನ 2 ಬೌಲು. ಓಕೆ. ರಸ ಮಾತ್ರ ತೆಗಿಬೇಕು. ರಸ ಮಾತ್ರ ತೆಗೆದು ಓಕೆ ಅದಕ್ಕೆ ಹಾಕಬೇಕು. ಓಕೆ ಓಕೆ. ಸೊ ಫಸ್ಟಿಗೆ ಹೇಗೆ ನೀರು ಬೇಕು ಇದಕ್ಕೆ? ನೀವು ಇದಕ್ಕೆ ಹಾಕ್ಬೇಕಾ ನೀರು? ಸ್ವಲ್ಪ. ಓಕೆ. ಇದು ರುಚಿ ಚೆನ್ನಾಗಿರುತ್ತೆ ಅಂತ ಹೀಗೆ ಮಾಡೋದು. ಎಸ್ 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 ಎಸ್. ಸೊ ಇದು ಡೈರೆಕ್ಟ್ಲಿ ಹಾಕ್ಲಿಕ್ಕೆ ಆಗಲ್ಲ? ಡೈರೆಕ್ಟ್ ಹಾಕ್ಬೋದು, ಆದ್ರೆ ಇದು ರುಚಿನೇ ಬೇರೆ ಇರುತ್ತೆ. ಹಾಗಾಗಿ ಅಲ್ವಾ? ರಸ ಮಾತ್ರ. ಓಕೆ ಓಕೆ ಮೇಡಮ್, ಈಗ ರೆಡಿ ಆಯ್ತು. ಇದಾದ್ಮೇಲೆ ಏನ್ ಮಾಡ್ಬೇಕು? ಇದಕ್ಕೆ ರಸನ ಅಲ್ಲಿ ಹಾಕೋದು. ಓಕೆ ಓಕೆ. 2 ಕಪ್ ಅಲ್ವಾ? ಓಕೆ ಗ್ರೇಟ್. ಮತ್ತೆ 1 ಕಪ್ ಅಕ್ಕಿ ತಗೊಂಡಿ. ಓಕೆ ಓಕೆ. ಅದು ಹಾಕಿ ಉಪ್ಪು ಹಾಕಿ 1 ವಿಜಿಲ್. 1 ವಿಜಿಲ್ ಅಷ್ಟೇ? ಓಕೆ ಓಕೆ. ಸೊ ಇದನ್ನ ಅದಕ್ಕೆ ಹಾಕ್ಬೋದಲ್ಲ? ಓಕೆ. ನೀರು ಹಾಕ್ಬೇಕಿದ್ಯಾ? ಸ್ವಲ್ಪ ಇಲ್ಲ ಇಲ್ಲ, ರಸನೇ ಸಾಕು. ಓಕೆ ಮೇಡಮ್, ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕಾ? ಸ್ವಲ್ಪ ಒಂದು ಕುದಿ ಬಂದ್ರೆ ಒಳ್ಳೇದು. ಓಕೆ ಓಕೆ. ನೀವು ಹೇಳಿದಾಗನೇ ಇದು ರಸ ಸ್ವಲ್ಪ ಎಷ್ಟು ಬೇಕಾಗ್ತದೆ ಅದಕ್ಕೆ? 2 ಕಪ್. 1 ಕಪ್ ಅಕ್ಕಿ ತಗೊಂಡ್ರೆ ಡಬಲ್ 2 ಕಪ್ ರಸ. ಓಕೆ ಓಕೆ ಓಕೆ. ಸೊ ನೀವು ಹೇಳಿದಾಗೇನೆ ರಸ ಸ್ವಲ್ಪ ಆ ಥರನೇ ಬೇಕು ಮೆಥಡ್, ಇಲ್ದಿದ್ರೆ ಟೇಸ್ಟ್ ಡಿಫರೆನ್ಸ್ ಬರ್ತದೆ. ಚೆನ್ನಾಗಿರುತ್ತೆ, ಹಾಗೂ ಸಹ ಮಾಡ್ಬೋದು. ಓಕೆ, ಅದರ ಟೇಸ್ಟ್ ಸ್ವಲ್ಪ ಆಚೆ ಈಚೆ ಆಗ್ತದಲ್ವಾ? ಓಕೆ ಓಕೆ. ಎಸ್. ಇದಕ್ಕೆ ಹಳದಿ ಹುಡಿ ಅದು ಏನು ಬೇಡ? ಏನು ಬೇಡ. ಓಕೆ ಓಕೆ. ಒಂದು ಇದಾಗಬೇಕು, ಇಲ್ಲಿ ಚಕ್ಕೆ ಲವಂಗ ಪೌಡರ್ ಹಾಕ್ತೇನೆ. ಓಕೆ, ಆ ಪೌಡರ್ ಅನ್ನ ಹಾಕ್ಬೇಕಲ್ವಾ? ಓಕೆ ಸೂಪರ್. ಓಕೆ ಮೇಡಮ್, ಈಗ ಏನ್ ಹಾಕ್ಬೇಕು ಈಗ? ಈ ಪೌಡರ್ ಬೇಕಾ ಈಗ? ಹೌದು. ಯಾವ್ದು ಮೇಡಮ್ ಇದು ಪೌಡರ್? ಇದು 1 ತುಂಡು ಚಕ್ಕೆ, 2 ಲವಂಗ, 1 ಏಲಕ್ಕಿ. ಓಕೆ, ಸೊ ಇದು ಮಿಕ್ಸ್ ಪೌಡರ್ ಮಾಡಬೇಕು. ಓಕೆ, ಇದನ್ನ ಹಾಕ್ತಾ ಇದ್ದೀನಿ. ಎಸ್. ಕೆಲವರು ಪಲಾವ್ಗೆ ಹಳದಿ ಅದೆಲ್ಲ ಹಾಕಿ ಸ್ವಲ್ಪ ಕಲರ್ ಬರಬೇಕು ಅಂತ, ಬಟ್ ಇದಕ್ಕೆ ಕಲರ್ ಹೇಗೆ ಬರುತ್ತೆ ಮೇಡಮ್? ಇದು ಇಲ್ಲ ಸರ್, ನಾರ್ಮಲ್ ಇರುತ್ತೆ. ಅಂದ್ರೆ ತುಪ್ಪ ಮತ್ತೆ ಇದು ಗೋಡಂಬಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟ್ ಒಳ್ಳೇದಿದೆ. ಓಕೆ ಓಕೆ, ಸೂಪರ್. ಸೊ ಇದು ನನ್ನ ಪ್ರಕಾರ ಎಷ್ಟು? 1 ವಿಸಿಲ್ ಬೇಕಾ? 1 ವಿಸಿಲ್ ಸ್ಲೋ ಆಗಿ ಬೇಯ್ತಾ ಇರಬೇಕು. ಓಕೆ ಓಕೆ. ಸೊ ಇದು ಫಸ್ಟಿಗೆ ಮುಚ್ಚಳ ಹಾಕ್ಬೇಕಾಗುತ್ತೆ. ಓಕೆ. ಓಕೆ ಮೇಡಮ್, ಆಲ್ರೆಡಿ ರೆಡಿ ಆಯ್ತಾ ಅಂತ ಅಲ್ವಾ? ಓಕೆ, ತೆಗಿರಿ ಮೇಡಮ್. ವೆಜ್ ಬಿರಿಯಾನಿ ಟೈಪೇ ಆಗಿದೆ ಅಲ್ವಾ? ಓಕೆ ಸೂಪರ್. ಸೊ ಇದು ಸ್ವಲ್ಪ ಈಸಿ ಮೆಥಡ್ ಅಂತ, ಎಲ್ಲ ಅದಕ್ಕೆ ಹಾಕಿ ಬೇಯಿಸೋದು ಅಲ್ವಾ? ಓಕೆ, ಕೆಲವರು ಸಪರೇಟ್ ಆಗಿ ಬೇಯಿಸ್ತಾರೆ. ಇಲ್ಲ ಇಲ್ಲ, ಇದು ಹೀಗೆ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಓಕೆ, ಜಾಸ್ತಿ ಟೇಸ್ಟ್. ಓಕೆ ಓಕೆ, ಡನ್. ಪ್ಲೇಟಿಗೆ. ಓಕೆ.
ಓಕೆ ಮೇಡಮ್ ನೀವು ಆಲ್ರೆಡಿ ರೆಡಿ ಅಲ್ವಾ? ಹಾ, ಈಗ ನಾನು ಟೇಸ್ಟ್ ಮಾಡೋದೊಂದು ಬಾಕಿ ಹೌದು. ಅಲ್ವಾ? ನೀವು ಕೊಟ್ಟರೆ ನಾನು ತಿನ್ಬೋದು. ಓಕೆ ಎಸ್, ಪುಲಾವ್. ವೆಜ್ ಪುಲಾವ್ ಅಲ್ವಾ? ಟೇಸ್ಟ್ ಮಾಡಿ ಹೇಳಿ. ಎಸ್, ಅಂಡ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್. ನನ್ನ ಪ್ರಕಾರ ಬ್ಯಾಂಗ್ಳೂರ್ ಸೈಡ್ ಹಾಗೇನಿಲ್ಲ. Normally? ಇಲ್ಲೂ ಸಹ ಇಲ್ಲಿ ಮಾಡ್ತಾರೆ, ಹೌದು. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೌದು. ಅಲ್ವಾ? ನಾರ್ಮಲಿ ಪಲಾವ್ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ನೋಡೋಣ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಇದೆ ಅಂತ. ಓಕೆ, ಅಂಡ್ ಮತ್ತೊಮ್ಮೆ ನೀವು ಹೇಳ್ಬೇಕು ಏನೆಲ್ಲ ಹಾಕಿದ್ದೀರಿ ಅಂತ. ಓಕೆ, ಸರಿ. ಎಸ್, ರೈತ ಬೇಕು ಇದಕ್ಕೆ ಅಲ್ವಾ? ಎಸ್. ಓಕೆ, ಸೂಪರ್ ಮೇಡಮ್. ನೀವು ಹೇಳಿದಾಗೇನೆ ರಸ ನೀವು ಹಾಕಿದ್ರಿ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುವಂಥದ್ದಲ್ವಾ? ಸೊ ಹಾಗೆ ನೀವು ನಾರ್ಮಲಿ ನೀವು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರ್ಲಿಕ್ಕಿಲ್ಲ ಅಲ್ವಾ? ಅದಕ್ಕೆ ತುಪ್ಪ ಮತ್ತೆ ಗೋಡಂಬಿ ಇದೆಲ್ಲ ಮಿಕ್ಸ್ ಆಗಿ ಒಂದು ಡಿಫ್ರೆಂಟ್ ಪುಲಾವ್ ಅಲ್ವಾ? ಇದು ಹೋಟ್ಲಲ್ಲಿ ಬೇಕಾದ್ರೆ ಒಂದು 200 ರೂಪಾಯಿ ಹಾಕ್ತಾರ ಅಂತ ಒಂದು ಪ್ಲೇಟಿಗೆ. ಓಕೆ, ಸೂಪರ್. ಆ್ಯಂಡ್ ನನ್ನ ಪ್ರಕಾರ ಎಲ್ಲ ರೆಡಿ ಇದ್ರೆ ಒಂದು 10 to 20 ಮಿನಿಟ್ಸ್ ಒಳಗೆ ಆಗುವಂಥದ್ದು ಅಲ್ವಾ? ಸೊ ಕೆಲಸ ಹೋಗೋರಿಗೆ ಸ್ವಲ್ಪ ಈಸಿ ಆಗ್ಬೋದು. ಓಕೆ, ಆ್ಯಂಡ್ ಮತ್ತೊಮ್ಮೆ ಹೇಳ್ಬೋದು ಮೇಡಮ್ ಏನೆಲ್ಲ ಹಾಕಿದ್ರಿ ಅಂತ. ಸೊ ಇದಕ್ಕೆ ಫಸ್ಟ್ ಒಂದು ಪಾವ್ ಅಕ್ಕಿಗೆ ಅಕ್ಕಿ, 2 ಈರುಳ್ಳಿ ಸ್ಲೈಸ್ ಮಾಡ್ಕೋಬೇಕು. ಓಕೆ, ಮತ್ತೆ ಅದು ತುಪ್ಪ ಹಾಕಿ ಫಸ್ಟ್ ಗೋಲ್ಡನ್ ಬ್ರೌನ್ ಹುರಿಬೇಕು. ಓಕೆ. ಅದಕ್ಕೆ 1 ಬೌಲ್ ಬೀನ್ಸ್, ಕ್ಯಾರೆಟ್, ಓಕೆ, ಬಟಾಣಿ, ಗ್ರೀನ್ ಪೀಸ್, ಸೇಮ್ ಎಲ್ಲ ಒಂದೇ ಬೌಲ್. ಓಕೆ, ಸೇಮ್ ಬೌಲ್ ತಗೊಂಡು 1 ಪಾವು ಅಕ್ಕಿ, ಓಕೆ, ಅದನ್ನ ತೊಳೆದು ಸ್ವಲ್ಪ ಬೇಕಿದ್ರೆ 5 ನಿಮಿಷ ನೆನೆಸಿ ಇಟ್ಕೋಬಹುದು. ಓಕೆ, ಓಕೆ. ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಸ್ವಲ್ಪ ಫ್ರೈ ಮಾಡಬೇಕು ಸಹ. ಆಮೇಲೆ ತೆಂಗಿನ ತುರಿ 1 ಕಪ್, 4 ಹಸಿಮೆಣಸಿನಕಾಯಿ, ಓಕೆ, 4 ಎಸಳು ಬೆಳ್ಳುಳ್ಳಿ, ಮತ್ತೆ 1 ತುಂಡು ಶುಂಠಿ, ಅದನ್ನ ಗ್ರೈಂಡ್ ಮಾಡಬೇಕು. ಓಕೆ, ಅದರ ರಸನ ಹಾಕ್ಬೇಕಲ್ವಾ? 1 ಪಾವ್ ಅಕ್ಕಿ ತಗೊಂಡಿದ್ರೆ 2 ಪಾವು ರಸ ಹಾಕ್ಬೇಕು. ಡಬಲ್ ಓಕೆ. ಮತ್ತೆ ಉಪ್ಪು ಹಾಕಿ 1 ವಿಜಿಲ್ ತೆಗಿ. 1 ವಿಸಿಲ್ ಅಷ್ಟೇ, ಅಲ್ಲಿ ಪಲಾವ್ ರೆಡಿ ಅಲ್ವಾ? ಓಕೆ, ಸೂಪರ್. ಅಂಡ್ ಇದಂತೂ ನಂಗಂತೂ ಖುಷಿ ಆಯ್ತು. ಯಾಕಂದ್ರೆ ಬೆಳಿಗ್ಗೆ ಫುಡ್ ಜಾಸ್ತಿಯಾಗಿ ಪಲಾವ್ ಪ್ರಿಫರ್ ಮಾಡ್ತಾರೆ, ಕೆಲವರು ಇಡ್ಲಿ, ಸೊ ಈ ತರ ಇಷ್ಟ ಆಗುತ್ತೆ. ಓಕೆ, ಸೊ ಇದಂತೂ ನಂಗಂತೂ ಇಷ್ಟ ಆಯ್ತು. ಅಂಡ್ ನೀವು ಹೇಳಿದ್ರೆ ಹೇಗೆ ಮಾಡಬೇಕು ಅಂತ ವಿದಿನ್ 10 to 20 ಮಿನಿಟ್ಸ್ ಒಳಗೆ ಆಗುವಂಥದ್ದೇ. ಸೊ ನೆಕ್ಸ್ಟ್ ಏನು ಮಾಡ್ತೀರಿ ಮೇಡಮ್? ನೆಕ್ಸ್ಟ್ ಮೂಂಗ್ ದಾಲ್ ಹಲ್ವಾ. ಓಕೆ, ಮೂಂಗ್ ದಾಲ್ ಹಲ್ವಾ ಸ್ವೀಟ್ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್. ಸೊ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರೆದಿದೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆ್ಯಂಡ್ ಆಗಲೇ ಒಂದು ಪುಲಾವ್ ಹೇಗೆ ಮಾಡೋದು ಅಂತ ನೀವು ಹೇಳಿದ್ರಿ, ಒಂದು ಸ್ಪೆಷಲ್ ಆಗಿರುವಂಥ ಪುಲಾವ್. ಆ್ಯಂಡ್ ಈಗ ಏನು ಮಾಡ್ತಿದ್ದೀರಾ? ಈಗ ಯಾವ್ದು ಸ್ವೀಟ್? ಮೂಂಗ್ ದಾಲ್ ಹಲ್ವಾ ಮಾಡಿ. ಓಕೆ, ಮೂಂಗ್ ದಾಲ್ ಹಲ್ವಾ. ಓಕೆ, ಸೊ ಇದಕ್ಕೆಲ್ಲ ಏನು ಬೇಕು ಮೇಡಮ್? ಇದು 1 ಕಪ್ ಹೆಸರು ಬೇಳೆ. ಓಕೆ, ಇದನ್ನ 2 ಗಂಟೆ ನೆನೆಸಿರ್ಬೇಕು. ಓಕೆ, 2 ಗಂಟೆ ನೆನೆಸಿಡ್ಬೇಕು. ಓಕೆ, ಮತ್ತೆ ನೀರೆಲ್ಲ ತೆಗೆದು ಓಕೆ, ಫುಲ್ ಡ್ರೈ ಆಗಬೇಕು ಅದು. ಓಕೆ, ಓಕೆ, ಮಿಕ್ಸಿಗೆ ಹಾಕಿ ಸ್ವಲ್ಪ ರಫ್ ಆಗಿ ರುಬ್ಬಬೇಕು. ಓಕೆ, ಓಕೆ, ಎಸ್. ಅದಾದ್ಮೇಲೆ ಸಕ್ಕರೆ 1 ಬೌಲ್, ಓಕೆ, ತುಪ್ಪ ಮತ್ತೆ ಕೇಸರಿ, ಏಲಕ್ಕಿ ಅಷ್ಟೇ. ಓಕೆ, ಓಕೆ. ಸೊ ಸ್ವೀಟ್ಸ್ ಮನೆಯಲ್ಲಿ ಯಾರಿಗೆ ಇಷ್ಟ ಮೇಡಮ್? ಮನೆಯಲ್ಲಿ ನೀವು ಹೇಳಿ. ಹಸ್ಬೆಂಡ್ಗೆ ಇಷ್ಟ. ಓಕೆ, ಮಕ್ಕಳಿಗೆ ಇಷ್ಟ ಆಗಲ್ವಾ ಸ್ವೀಟ್ಸ್? ಸ್ವಲ್ಪ ಕಡಿಮೆನಾ? ಓಕೆ, ನೀವು ಸ್ವೀಟ್ ಇಷ್ಟ ಮಾಡ್ತೀರಾ ಅಲ್ಲ ಖಾರ ಜಾಸ್ತಿ? ಖಾರ ಇಷ್ಟ. ಓಕೆ, ಗ್ರೇಟ್. ಸೊ ಈಗ ಮೊದಲಿಗೆ ಏನು ಮಾಡಬೇಕಾಗುತ್ತೆ ಮೇಡಮ್? ಈಗ ನಾವು ಫಸ್ಟ್ ಸಕ್ಕರೆ ಪಾಕನ ಓಕೆ, ಸಕ್ಕರೆ ಪಾಕನ ಮಾಡಬೇಕು. ಓಕೆ, ಸೊ ಮೇಡಮ್ ಈಗ ಸಕ್ಕರೆ ಹಾಕ್ಬೇಕಲ್ವಾ? 1 ಬೌಲು. ಓಕೆ, ಇದಕ್ಕೆ 2 ಬೌಲ್ ನೀರು. ಓಕೆ, ಸೇಮ್ ಅದೇ ಇದ್ರ ಮೆಜರ್ಮೆಂಟ್ ಅಲ್ವಾ? ಇದಕ್ಕೆ ಮೇನ್ಲಿ ಸಕ್ಕರೆ ಪಾಕ ತುಂಬಾ ಮೈನ್ ಪಾಯಿಂಟ್ ಇದಕ್ಕೆ ಅಲ್ವಾ? ಓಕೆ, ಇದು ಎಷ್ಟು ಹೊತ್ತು ಬೇಕಾಗ್ತದೆ? 10 ಮಿನಿಟ್ಸ್ ಬೇಕಾಗ್ತದಲ್ವಾ? ಓಕೆ. ಸೊ ಮನೇಲಿ ಫ್ರೀ ಇದ್ದಾಗ ಏನು ಮಾಡ್ತೀರಾ ಮೇಡಮ್? ಕಿಚನಲ್ಲೇ ಜಾಸ್ತಿ ಇರ್ತೀರಾ ಅಲ್ಲ ಬೇರೆ ಏನಾದರೂ ಟ್ಯಾಲೆಂಟ್ಸ್ ಇದೆಯಾ? ಮತ್ತೆ ಈಗ
ಲೇಡೀಸ್ ವೇರ್ದು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಓಕೆ, ಆನ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ. ಓಕೆ, ಗ್ರೇಟ್. ಆ್ಯಂಡ್ ಈ ವರ್ಷ ಸ್ಟಾರ್ಟ್ ಮಾಡಿದ? ಈಗ ಒಂದು 2 ತಿಂಗಳಾಯ್ತು. ಹೌದಾ? ಓಕೆ. ಯಾರು ಪ್ಲಾನ್ ಕೊಟ್ಟದ್ದು ಮೇಡಮ್? ಇದು ನಿಮ್ಮ ಓನ್ ಪ್ಲಾನ್ ಹೇಗೆ? ಇಲ್ಲ, ನನ್ನ ಫ್ರೆಂಡ್ ಬೆಂಗಳೂರಿಂದ ಕಾಲ್ ಮಾಡಿ ಅವಳು ಸ್ಟಾರ್ಟ್ ಮಾಡಿದ್ದಾಳೆ. ಹಾಗಾಗಿ ನೀನು ಇಲ್ಲಿ ಸ್ಟಾರ್ಟ್ ಮಾಡು ಅಂತ ಅಲ್ವಾ? ಓಕೆ, ಸೊ ಗ್ರೇಟ್. ಆ್ಯಂಡ್ 2 ಮಂತ್ಸ್ ಆಯ್ತಲ್ವಾ? ಓಕೆ, ಗ್ರೇಟ್. ಸೊ ಮನೇಲಿ ನಾವು ಸೈಲೆಂಟ್ ಆಗಿರೋದಕ್ಕಿಂತ ಏನಾದರೂ ಒಂದು ಮಾಡೋದು ಒಳ್ಳೇದಲ್ವಾ? ಓಕೆ. ಸೊ ಮನೇಲಿ ಜಾಸ್ತಿಯಾಗಿ ಮಕ್ಕಳು ಏನು ಇಷ್ಟ ಮಾಡ್ತಾರೆ? ನೀವು ಮಾಡಿರುವಂಥ ಅಡುಗೆ ಯಾವ್ದು ಇಷ್ಟ ಆಗುತ್ತೆ ಮಕ್ಕಳಿಗೆ? ಪೂರಿ, ಚಪಾತಿ ಇದೆಲ್ಲ ಇಷ್ಟ ಆಗುತ್ತೆ ಅಲ್ವಾ? ಓಕೆ, ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಹೇಳಿ. ಯಾವುದು ಆಗುತ್ತೆ ಅಲ್ವಾ? ಓಕೆ. ಸೊ ಏನು ಟ್ಯಾಲೆಂಟ್ ಇದೆ ಮೇಡಮ್ ನಿಮಗೆ? ಡ್ರಾಯಿಂಗಾ, ಡ್ಯಾನ್ಸಾ, ಏನಿದು ಸಿಂಗಿಂಗು? ಸಿಂಗಿಂಗ್ ಸ್ವಲ್ಪ ಅಲ್ವಾ? ಸೊ ಬೋರ್ ಆದಾಗ ಸಿಂಗ್ ಮಾಡ್ತಾ ಇರ್ತೀರಾ ಮನೇಲಿ? ಓಕೆ ಓಕೆ, ಸರ್. ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊ. ಓಕೆ, ಇದಕ್ಕೆ ಫ್ರೈ ಮಾಡಬೇಕು. ಓಕೆ ಓಕೆ. ಹೆಸರು ಬೇಳೆನಾ? ಹೆಸರು ಬೇಳೆ ಇದು 1 ಬೌಲ್. ಓಕೆ ಇದು ಓಕೆ, ಇದು ನಾವು ಆಗ ಗ್ರೈಂಡ್ ಮಾಡಿದ್ದು ಅಲ್ವಾ? ಸೊ ಸ್ವಲ್ಪ ಹೆಸರು ಬೇಳೆನ ಸರಿಯಾಗಿ ಮಾಡಬೇಕು. ಓಕೆ ಓಕೆ. ಎಷ್ಟು ಹೊತ್ತು ಮೇಡಮ್? 2 ಗಂಟೆ ನೆನೆಸಿಡ್ಬೇಕಲ್ವಾ ನೀರಲ್ಲಿ? 2 ಗಂಟೆ. ಓಕೆ ಓಕೆ. ಸೊ ಇದನ್ನ ನಾವು ಫ್ರೈ ಮಾಡ್ತಾ ಇರ್ಬೇಕಾ? ಹೌದು. ಓಕೆ. ಈಗ ಇದಕ್ಕೆ 1 ಬೌಲ್ ತುಪ್ಪ ತಗೊಳ್ಳಿ. ಓಕೆ, ತುಪ್ಪ 1 ಬೌಲ್. ಓಕೆ. ಇದಕ್ಕೆ ಮೇನ್ಲಿ ತುಪ್ಪ ಜಾಸ್ತಿ ಬೇಕಾಗ್ತದೆ ಅಲ್ವಾ? ತುಪ್ಪ. ಇದು ಹೇಗೆ ಡ್ರೈ ಆಗ್ಬೇಕಾ? ತುಂಬಾ ಡ್ರೈ ಇದು ಫುಲ್ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಓಹೋ ನಾವು ಈ ಸಕ್ಕರೆ ಪಾಕನ ಹಾಕಿ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಮತ್ತೆ ಸ್ವಲ್ಪ ಅದು ಅದ್ರಲ್ಲೇ ಫ್ರೈ ಆಗಿ ಅದು ತುಪ್ಪ ಎಲ್ಲ ಸೈಡ್ ಇಂದ ಇದಾಗ್ತಾ ಬರುತ್ತೆ. ಈ ಸಕ್ಕರೆ ಪಾಕಕ್ಕೆ ಈಗ 1 ಏಲಕ್ಕಿ ಮತ್ತೆ ಸ್ವಲ್ಪ ಅದಕ್ಕೆ ಹಾಕ್ಬೇಕು. ಈಗ 2 ಎಸಳು ಕೇಸರಿ ಹಾಕಿ. ಓಕೆ ಓಕೆ ಓಕೆ. ಸೊ ಏಲಕ್ಕಿ ಈಗ ಬೇಕಲ್ವಾ? ನಾವು ಹೆಸರು ಬೇಳೆನ ಫ್ರೈ ಮಾಡೋದು ಲೋ ಫ್ಲೇಮ್ ಅಲ್ಲೇ ಮಾಡಿ. ಲೋ ಫ್ಲೇಮ್ ಅಲ್ಲೇ? ಓಕೆ ಓಕೆ ಓಕೆ. ಕೇಸರಿ ಅಲ್ವಾ? ಇದು ಅಂದ್ರೆ ಯಾಕೆ ಕಲರ್ ಚೇಂಜ್ ಆಗ್ಬೇಕಾ ಹಾಗೆ? ಮತ್ತೆ ಟೇಸ್ಟ್ ಸ್ವಲ್ಪ ಡಿಫರೆನ್ಸ್ ಬರ್ತದೆ. ಓಕೆ, ಬೇಕಾದ್ರೆ ಹಾಕ್ಬೋದು. ಬೇಕಾದ್ರೆ ಆಪ್ಷನಲ್ ಅಲ್ವಾ? ಇಲ್ಲ. ಓಕೆ ಓಕೆ. ಇದು ನನ್ನ ಪ್ರಕಾರ ಎಷ್ಟು ಟೈಮ್ ಬೇಕಾಗ್ತದೆ ಮೇಡಮ್? ಇದು ಸರ್ ಸರಿಯಾಗಿ 1 ಗಂಟೆ. 1 ಗಂಟೆ ಬೇಕು ಅಲ್ವಾ? ಓಕೆ. ಜಾಸ್ತಿನೇ ಹಿಡಿಯುತ್ತೆ. ಜಾಸ್ತಿ ಹಿಡಿಯುತ್ತೆ. ಓಕೆ. ಸ್ವೀಟ್ ಐಟಮ್ ಅಲ್ವಾ? ಸ್ವೀಟ್ ಐಟಮ್ಸ್ ಗೆ ಜಾಸ್ತಿ ಟೈಮ್ ತುಂಬಾ ರುಚಿ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಗ್ತದ ಅಂತ ಅಲ್ವಾ? ಓಕೆ. ಸೊ ಸ್ವಲ್ಪ ಹಾಕ್ಬೇಕಾ ತುಪ್ಪ? ಸಾಕಾಗ್ತದ? ಇಲ್ಲ, ಹಾಕ್ಬೇಕು ಸ್ವಲ್ಪ. ನಾವೀಗ 1 ಬೌಲ್ ಹೆಸರು ಬೇಳೆ ತಗೊಂಡ್ರೆ ಓಕೆ 1 ಬೌಲ್ ಬೇಕೇ ಬೇಕು. ಮನೇಲಿ ಮಕ್ಕಳು ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತಾರಾ? ಇಲ್ಲ, ಬಿಡುದಿಲ್ಲ. ಓಕೆ. ಅಂದ್ರೆ ಗ್ಯಾಸ್ ಹತ್ರ ಇಲ್ಲ. ಎಸ್ ಎಸ್ ಎಸ್. ಸ್ವಲ್ಪ ಡ್ರೈ ಆಗ್ತಾ ಇರ್ಬೇಕಲ್ವಾ? ಹಾ ಸರ್, ಇದು ಅಂದ್ರೆ ಇದು ಬಿಡಬಾರ್ದು, ಗ್ಯಾಸ್ ಹತ್ರನೇ ಅಲ್ಲೇ ಇರಬೇಕು. ಓಕೆ. ಅಂದ್ರೆ ಸ್ವಲ್ಪ ಅದು ಎಲ್ಲೆಲ್ಲಿ ಹೋದ್ರೆ ಏನೇನು ಆಗ್ಬೋದು. ಓಕೆ. ಫುಲ್ ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ಓಕೆ, ಈ ಪಾಕ ಈಗ ಆಗಿದೆ. ಓಕೆ, ಸಾಕು. ಓಕೆ. ಸೊ ಈ ಪಾಕ ಆಯ್ತು, ಅಷ್ಟೇ ಸಾಕು ಅಲ್ವಾ? ಸೊ ಇದು ಅಲ್ಲಿ ಗೋಲ್ಡನ್ ಬ್ರೌನ್ ಬರಬೇಕು. ಓಕೆ ಓಕೆ. ಈಗ ಫ್ರೈ ಮಾಡ್ತಾ ಮಾಡ್ತಾ ಓಕೆ, ಕಲರ್ ಚೇಂಜ್ ಆಗ್ತಾ ಬಂತು. ಓಕೆ.
ಮೇಡಮ್ ಈಗ ಆಲ್ರೆಡಿ ಸ್ವಲ್ಪ ಕಲರ್ ಬಂತಲ್ವಾ, ಬಂದಿದೆ. ಬಟ್ ಇದಕ್ಕೆ ನನ್ನ ಪ್ರಕಾರ ಮೇ ಬಿ 1.5 hour ಬೇಕಂತ. ಹೌದು, ಇದು ಗೋಲ್ಡನ್ ಬ್ರೌನ್ ಬರ್ದೆ ಈ ಸಕ್ಕರೆ ಪಾಕ ಹಾಕ್ಬಾರ್ದು, ತಿನ್ಲಿಕ್ಕೆ ಆಗಲ್ಲ. ಓಕೆ, ಸೊ ವೀಕ್ಷಕರು ನೀವು ನೋಡಿರ್ಬೋದು, ಇದಕ್ಕೆ 1.5 hour ಬೇಕೇ ಬೇಕು. ಇದು ಸ್ವಲ್ಪ ನೋಡಿ, ಜಾಸ್ತಿ ಸೈಡ್ ಅಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ಓಕೆ, ಆ ಕಲರ್ ಹಾಗೇನೆ ಇದು ಫುಲ್ ಗೋಲ್ಡನ್ ಬ್ರೌನ್ ಬರ್ಬೇಕು. ಓಕೆ ಓಕೆ, ಅದಾದ್ಮೇಲೆನೆ ಸಕ್ಕರೆ ಪಾಕ ಹಾಕ್ಬೇಕು. ಓಕೆ ಓಕೆ, ಸೂಪರ್. ಸೊ ಈಗ ಸಕ್ಕರೆ ಪಾಕ ಹಾಕ್ಬೋದು ಅಲ್ವಾ? ಓಕೆ 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 ಮೇಡಮ್, ರೆಡಿ ಆಯ್ತಲ್ಲ ಮೇಡಮ್. ಈಗ ಏನು ಮಾಡಬೇಕು, ಸಕ್ಕರೆ ಪಾಕ ಅದಕ್ಕೆ ಹಾಕ್ಬೇಕು ಅಲ್ವಾ? ಓಕೆ, ಮೇನು ಸಕ್ಕರೆ ಪಾಕ ಅಲ್ವಾ? ಹೌದು, ಇದು ಡ್ರೈ ಆಗ್ಬೇಕಾ? ಡ್ರೈ ಆಗ್ಬೇಕು ಸ್ವಲ್ಪ. ಓಕೆ, ಕಲರ್ ಚೇಂಜ್ ಆಗ್ತಾ ಬಂತಲ್ಲ. ಎಷ್ಟೊತ್ತು ಡ್ರೈ ಆಗ್ಬೇಕು ಮೇಡಮ್? ಅಂದ್ರೆ ಇದು ಅಲ್ಲಿ ಇದು ಗೊತ್ತಾಗುತ್ತೆ, ಒಂದು 10 minutes. 10 minutes ಆದ್ರೂ ಬೇಕು. ಓಕೆ ಓಕೆ, ಬೇಕಾದ್ರೆ ಮತ್ತೆ ತುಪ್ಪ ಹಾಕು. ಓಹ್ ಓಕೆ, ಮತ್ತೆ ತುಪ್ಪ ಹಾಕ್ಬೋದಲ್ವಾ? ಓಕೆ, ತುಪ್ಪ ಹಾಕಿದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಟೇಸ್ಟ್ ಜಾಸ್ತಿ ಅದು ಆಗುತ್ತೆ. ಟೇಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಅದು ಇದು ಅಬ್ಸರ್ವ್ ಆಗುತ್ತೆ. ಓಕೆ ಅಲ್ವಾ? ಓಕೆ ಓಕೆ, ನಿಮಗೆ ಅಲ್ಲಿ ಕಿಚನಲ್ಲಿ ಇರುವುದೇ ಸ್ವಲ್ಪ ಖುಷಿ ಅಂತ ಅಲ್ವಾ ಮನೆಯಲ್ಲಿ? ಟಿವಿ ನೋಡ್ತಾ ಇರ್ತಾರೆ, ಸೀರಿಯಲ್ಸ್ ಜಾಸ್ತಿ ನೋಡ್ತಾರೆ ಹೇಗೆ? ಇಲ್ಲ ಸರ್, ಸೀರಿಯಲ್ ಇಲ್ಲ, ಕಡಿಮೆ ಸೀರಿಯಲ್ ನೋಡಲ್ಲ. ಓಹ್ ಓಕೆ, ಅಲ್ಲ ಕೆಲವೊಂದು ಮನೆಯಲ್ಲಿ ಸೀರಿಯಲ್ ಬೇಕಾಗ್ತದೆ. ಒಬ್ಬ ಕಿಚನಲ್ಲಿ ಏನಾದರೂ ಇಟ್ಟು ಮತ್ತೆ ಲಾಸ್ಟಿಗೆ ಸೀರಿಯಲ್ ನೋಡ್ತಾರೆ, ಮತ್ತೆ ಕಿಚನಿಗೆ ಬಂದ ಮೇಲೆ ಅದು ಏನೇನೋ ಆಗಿರುತ್ತೆ. ಸೊ ಹಾಗೆ ಕೆಲವೊಂದು ಮನೇಲಿ ಇರುತ್ತೆ. ಓಕೆ, ಇದು ಡ್ರೈ ಆಯ್ತು ನೋಡಿ. ಓಕೆ, ಇದಾಯ್ತಲ್ವಾ? ಓಕೆ, ಸೂಪರ್. ಹಾಗಾದ್ರೆ ನಾನು ಟೇಸ್ಟ್ ಮಾಡಿ ರೆಡಿ ಅಲ್ವಾ? ಓಕೆ ಓಕೆ, ಓಕೆ ಮೇಡಮ್, ಆಲ್ರೆಡಿ ರೆಡಿ ಆಯಿತು. ಟೇಸ್ಟ್ ಮಾಡೋದು ಬಾಕಿ ಅಲ್ವಾ? ಸೊ ಏನಿದೆ ಹೆಸರು? ಮೂಂಗ್ ದಾಲ್ ಹಲ್ವಾ. ಓಕೆ, ಮೂಂಗ್ ದಾಲ್ ಹಲ್ವಾ. ಓಕೆ, ನೀವು ಡಿಸೈನ್ ಮಾಡಿದ್ದೆ ಸೂಪರ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಒಂದು 2-3 ಪ್ಲೇಟ್ ತಿನ್ಬೋದು. ಓಕೆ, ಎಸ್, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಆ್ಯಂಡ್ ಇದಕ್ಕೆಲ್ಲ ಏನು ಹಾಕಿದ್ದೀರಾ ಮತ್ತೊಮ್ಮೆ ನಾನು ಕೇಳ್ತೇನೆ. ಓಕೆ, ಸೊ ಇದಕ್ಕೆ ಜಾಸ್ತಿಯಾಗಿ ತುಪ್ಪ ಮೇಯ್ನು ಅಲ್ವಾ? ನೀವು ಆಗ ಒಂದು ಹೇಳಿದ್ರಿ ಸಾಫ್ಟ್ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಬೇಕು. ಓಕೆ, ಸೊ ಕೆಲವರಿಗೆ ಜಾಸ್ತಿ ತುಪ್ಪ ಹಾಕಿದ್ರು, ಕೆಲವರು ಏನು ಹೇಳ್ತಾರೆ ಅಂದ್ರೆ ಸ್ವಲ್ಪ ಫ್ಯಾಟ್ನೆಸ್ ಜಾಸ್ತಿ ಆಗುತ್ತೆ ತುಪ್ಪ ತಿಂದರೆ. ಆಯಿಲ್ ಹಾಕ್ಬೋದು, ನೋ ಪ್ರಾಬ್ಲಮ್ ಅಲ್ವಾ? ಎಸ್ ಎಸ್, ಟೆಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಓಕೆ, ಸೂಪರ್. ಆ್ಯಂಡ್ ನೀವು ಹೇಳಿದಾಗನೇ ತುಪ್ಪ ಜಾಸ್ತಿ ಆದರೂ ನೋ ಪ್ರಾಬ್ಲಮ್, ಸ್ವಲ್ಪ ಟೇಸ್ಟ್ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಇರ್ಬೋದಲ್ವಾ? ಓಕೆ, ಆ್ಯಂಡ್ ಏನದು ಫಸ್ಟಿಗೆ ನೀವು ಹಾಕಿದ್ದು ಇದಕ್ಕೆ ಏನು ಹೇಳ್ತಾರೆ? ಹೆಸರು ಬೇಳೆ. ಓಕೆ, ಹೆಸರು ಬೇಳೆ 2 ಗಂಟೆ ನೀವು ನೆನೆಸಿಡ್ಬೇಕು ಅಲ್ವಾ? ನೀರಲ್ಲಿ ನೆನೆಸಿಡ್ಬೇಕು, ಅದೇ ಒಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡೋದಲ್ವಾ? ಓಕೆ, ಸೂಪರ್. ಆ್ಯಂಡ್ ಇದಕ್ಕೆ ಏನು ಹಾಕಿದ್ರಿ ಮತ್ತೊಮ್ಮೆ ಹೇಳ್ಬೋದು ಮೇಡಮ್? 1 ಬೌಲ್ ಹೆಸರು ಬೇಳೆ 2 ಗಂಟೆ ನೆನೆಸಿ, ಓಕೆ, ನೀರೆಲ್ಲ ತೆಗೆದು ಡ್ರೈ ಮಾಡಿ, ಓಕೆ, ಇದನ್ನ ಮಿಕ್ಸಿಗೆ ಹಾಕಿ ರುಬ್ಬೇಕು, ತರ್ತರಿಯಾಗಿ ಓಕೆ ಓಕೆ, ಜಾಸ್ತಿ ಬೇಡ. ಓಕೆ, ಒಂದು ಸುತ್ತಿಗೆನೇ ಆಗುತ್ತೆ. ಓಕೆ ಓಕೆ ಓಕೆ, ಮತ್ತೆ ಅದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಪ್ಪದಲ್ಲೇ ಫ್ರೈ ಮಾಡಬೇಕು. ಓಕೆ, ತುಪ್ಪದಲ್ಲಿ ಫ್ರೈ ಮಾಡಬೇಕು, ಅಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು. ಓಕೆ, 1.5 ಗಂಟೆ ಕೂಡ ಹೋಗ್ಬೋದು, 2 ಗಂಟೆ ಆಗ್ಬೋದು, ಹೇಳಿಕಾಗಲ್ಲ. ಓಕೆ, ಎಸ್ ಎಸ್ ಎಸ್. ಮತ್ತೆ ಉರಿ ಸಣ್ಣದೇ ಇರಬೇಕು. ಓಕೆ, ಹಾಗೆ. ಮತ್ತೆ ಸಕ್ಕರೆ ಪಾಕಕ್ಕೆ 1 ಬೌಲ್ ಸಕ್ಕರೆಗೆ 2 ಬೌಲ್ ನೀರು, ಅದೇ ಸೇಮ್ ಬೌಲ್ ಅಲ್ಲಿ. ಓಕೆ, ಅದೇ ಅಳತೆ. ಓಕೆ, ಮತ್ತೆ 1 ಏಲಕ್ಕಿ, ಸ್ವಲ್ಪ ಕೇಸರಿ. ಓಕೆ, ಅಷ್ಟೇ. ಓಕೆ, ಸೊ ನೋಡ್ಲಿಕ್ಕೆ ಸಿಂಪಲ್ ಆದ್ರೆ ಸ್ವಲ್ಪ ಟೈಮ್. ಫ್ರೈ ಮಾಡಿದ್ನ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಸಕ್ಕರೆ ಪಾಕ. ಓಕೆ, ಗೋಲ್ಡನ್ ಬ್ರೌನ್ ಬರ್ಲಿಲ್ಲ ಅಂದ್ರೆ ಸಕ್ಕರೆ ಪಾಕ ಹಾಕ್ಲಿಕ್ಕಿಲ್ಲ, ತಿನ್ಲಿಕ್ಕೆ ಆಗಲ್ಲ. ಓಕೆ, ಅದೊಂದು ಮೈನ್ ಪಾಯಿಂಟ್. ಸೊ ಗೋಲ್ಡನ್ ಬ್ರೌನ್ ಬರಲೇಬೇಕು, ಅದಾದ್ಮೇಲೆ ಸಕ್ಕರೆ ಪಾಕ ಅಲ್ವಾ? ಓಕೆ, ಸೊ ಇಷ್ಟು ಐಟಮ್ಸ್ ಬೇಕಾಗಿದೆ. ಅಂಡ್ ತುಪ್ಪ ಎಷ್ಟು ಹಾಕಿದ್ರು ನೋ ಪ್ರಾಬ್ಲಮ್. ಸಕ್ಕರೆ ಪಾಕ ಹಾಕಿದ್ಮೇಲೆ ಒಂದು 10 ನಿಮಿಷ ಅದನ್ನ ಅದರಲ್ಲೇ ಅಲ್ಲೇ ಇಟ್ಬಿಡ್ಬೇಕು. ಓಕೆ ಓಕೆ, ಸೂಪರ್. ಸೊ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್ ಅಲ್ವಾ? ಓಕೆ, ಸೊ ಇದು ಮಕ್ಕಳಿಗಂತೂ ಸೂಪರ್ ಖುಷಿ ಆಗ್ಬೋದು, ಆ್ಯಂಡ್ ನಮಗೂ ಕೂಡ ಇಷ್ಟ ಆಗುತ್ತೆ.
ಓಕೆ ಆ್ಯಂಡ್ ಇವತ್ತು 2 ಡಿಶ್ ನೀವು ಕಲಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಓಕೆ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನು ನಾನ್ ವೆಜ್ ಅಂತೂ ನೀವು ತಿನ್ನಲ್ಲ, ಸೊ ವೆಜ್ಜೇ ಅಲ್ವಾ, ಏನಾದರೂ ಒಂದು ಸ್ಪೆಷಲ್ ಐಟಮ್ಸ್ ಮಾಡಬೇಕು ನೀವು. ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಎಸ್, ನಿಮ್ಗೆ ಹೇಗೆ ಫೀಲ್ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ? ತುಂಬಾ ಸಂತೋಷ ಆಯ್ತು. ಸ್ಪಂದನ ಚಾನಲ್ಗೆ ಮತ್ತೆ ಪ್ರಸಾದ್ ಸರ್ಗೆ, ಓಕೆ, ನಿಮ್ಮ ಎಲ್ಲ ಟೆಕ್ನಿಷಿಯನ್, ಎಸ್ ನಿಮ್ಗೆ ಓಕೆ ಧನ್ಯವಾದ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಏನು ಅದು ಆನ್ಲೈನ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಕೂಡ ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬರುವಾಗ ನೀವು ಒಂದು ಒಳ್ಳೆ ಬಿಸ್ನೆಸ್ ವುಮೆನ್ ಆಗಿ ನೀವು ನಿಲ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಸೊ ವೀಕ್ಷಕರೇ ನೀವು ನೋಡಿ ಆಯಿತು, 2 ಡಿಶ್ ನಮ್ಮ ಶ್ರುತಿ ಮೇಡಮ್ ಅವ್ರು ಕಲಿಸ್ಕೊಟ್ಟಾಯಿತು. ಒಂದು ಸ್ವೀಟು, ಒಂದು ಪಲಾವ್. ಆ್ಯಂಡ್ ಪಲಾವ್ ಕೂಡ ಹಾಗೆ ಡಿಫ್ರೆಂಟ್ ಆಗಿತ್ತು. ಸೊ ಸ್ವಲ್ಪ ಈಸಿ ಮೆಥಡ್ ಅಂತ ಹೇಳ್ಬೋದು, ಬಟ್ ಆದರೂ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇದು ಸ್ವೀಟ್ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಪೇಷನ್ಸ್ ಬೇಕು, ಒಂದು 2.5 ಗಂಟೆ ಬೇಕಾಗ್ಬೋದು. ಆ್ಯಂಡ್ ತುಪ್ಪ ಜಾಸ್ತಿ ಹಾಕ್ತಾ ಬೇಯಿಸ್ತಾ ಇರಬೇಕು ಅದನ್ನು. ಓಕೆ, ಆ್ಯಂಡ್ ನಂಗಂತೂ ಖುಷಿ ಆಯಿತು 2 ಡಿಶ್ ಕೂಡ. ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಸೊ ಸ್ಪಂದನ ಹೋಟೆಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಇನ್ನು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ TV. Bye bye.